ಕಣ್ಣಿಗೆ ತೋಜಂದಿನ ಕೊರೋನಾ ಇಡೀ ಜಗತ್ತನ್ನು ತಲ್ಲಣ ಮಲ್ತದಡು. ಒಂಜಿ ವೇಳೆ ಕೊರೋನಾ ಕಣ್ಣಿಗೆ ತೂಯರ ತಿಕ್ಕುದುಂಡ ಮಾತೆರ್ಲ ಗುದ್ದುದು ಪೊಡಿ ಮಲ್ತದ್ವೇರು. ಇಂದು ಕಣ್ಣಿಗೆ ತೋಜುಜಿ ಒಲ್ಪಡ್ದು ಏರೆರ್ದು ಎಂಚ ಪರಡುಡು ಪಂಡದಲ ಗೊತ್ತಾಪುಜಿ. ಅಂಚಾದು ನಮ್ಮ ಮಾತೆರ್ಲ ನಂಗೆ ಕೊರೋನಾ ಉಂಡು ಪಂಡದು ಎಣ್ಣಿದು ನಮರ್ದು ಕುಡೋರಿಯಾಗ ತೊಂದರೆ ಆರೆ ಬಲ್ಲಿ ಪಂಪಿನ ರೀತಿಡು ಎಚ್ಚರಿಕೆಡು ಉಪ್ಪೊಡು ಪಂಡದು. ವಿಧಾನ ಪರಿಷತ್ ಸದಸ್ಯರು ಶ್ರೀ ಐವನ್ ಡಿಸೋಸ ಹೊಸಕುರಲ್ದ ಕೊರೋನಾ ಜಾಗೃತಿ ಅಭಿಯಾನಡು ಜನಕ್ಲೆಗೆ ಕೊರೋನಾ ಜಾಗೃತಿದ ಸಂದೇಶ ಕೊಡ್ತೇವೆ. ಕೊರೋನಾ ಮಹಾಮಾರಿಯನ್ನು ಎದುರಿಸಬೇಕಾದರೆ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಅತ್ಯಂತ ಜಾಗರೂಕತೆಯಿಂದ ಇರಬೇಕಾದ ಅನಿವಾರ್ಯತೆ ಇದೆ. ಇವತ್ತು ನಾವು ಜಾಗೃತಿಯಲ್ಲಿ ಇರಬೇಕಾದ ಅತ್ಯಂತ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಯಾಕಂತ ಹೇಳಿದರೆ ಇವತ್ತು ಮಾಸ್ಕ್ ಧರಿಸುವುದು, ಹೊರಗಡೆ ಹೋದಾಗ ಜನರಿಂದ ದೂರ ಇರುವುದು ಮತ್ತು ಜನರು ಎಲ್ಲರೂ ಒಟ್ಟಾಗಿ ಯಾವುದೇ ಕಾರ್ಯಕ್ರಮ ಮಾಡದೇ ಇರುವುದು, ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಇವತ್ತು ದೂರ ಇರುವುದರ ಮೂಲಕ ಸಮಾಜದಲ್ಲಿ ನಾವೆಲ್ಲರೂ ಇವತ್ತು ಪ್ರತಿಯೊಬ್ಬರ ಆರೋಗ್ಯವನ್ನು ಪ್ರತಿಯೊಬ್ಬರೂ ಕಾಪಾಡಬೇಕಾದ ಅನಿವಾರ್ಯತೆ ಇದೆ. ಇವತ್ತು ಕೊರೋನಾ ವೈರಸ್ ನನಗೆ ಇದೆ ಅಂಥೇಳಿ ನಾನು ಇನ್ನೊಬ್ಬರ ಜೊತೆ ಮಾತಾಡಬೇಕಾದ ಪರಿಸ್ಥಿತಿ ಇದೆ. ಅಂತರವನ್ನು ಕಾಯ್ದುಕೊಳ್ಳುವುದು, ಮಾಸ್ಕ್ ಹಾಕುವುದು, ಕೈಗಳಿಗೆ ಗ್ಲೌಸ್ಗಳನ್ನು ಹಾಕುವುದು, ಜನರ ಜೊತೆ ಬೆರೆಸಿ ತುಂಬ ದೊಡ್ಡ ಸಭೆ ಸಮಾರಂಭಗಳನ್ನು ನಡೆಸದೇ ಇರುವುದು, ಇದೆಲ್ಲ ನಾವು ಮಾಡಬೇಕಾದ ಅನಿವಾರ್ಯತೆ ಇದೆ. ಇವತ್ತು ಸರ್ಕಾರ ಕೂಡ ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ತ್ಯಾಗವನ್ನು ಮಾಡಿದೆ. ಇವತ್ತು ಸರ್ಕಾರ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿದೆ. ಯಾವುದೆಲ್ಲ ಸರ್ಕಾರಕ್ಕೆ ಉತ್ಪತ್ತಿ ಬರಬೇಕಾಗಿತ್ತೋ ಆ ಎಲ್ಲ ಕಾರ್ಖಾನೆಗಳನ್ನು ಬಂದ್ ಮಾಡಿದೆ. ಒಟ್ಟು ಉದ್ದೇಶ ಇರುವುದು ಜನರ ಆರೋಗ್ಯದ ಹಿತದೃಷ್ಟಿಯಿಂದ. ಹಾಗಾಗಿ ನಾವು ಜನರನ್ನು ಇವತ್ತು ಒಬ್ಬರಿಂದೊಬ್ಬರು ನಾವು ಸಹಕಾರವನ್ನು ಕೊಟ್ಟು ಕೊರೋನಾ ವೈರಸ್ ಎಷ್ಟು ಅದು ಗಂಭೀರತೆ ಇದೆ ಅಂತ ಹೇಳಿದರೆ, ಒಂದು ಮರಣ ಆದಾಗ ಆ ಮರಣವನ್ನು ನೋಡಲಿಕ್ಕೂ ತನ್ನ ಮನೆಯವರಿಗೆ ಹೋಗಲಿಕ್ಕೆ ಆಗದಂಥ ಪರಿಸ್ಥಿತಿ ಇದೆ. ಅಂದರೆ ನಮಗೆ ಅದರ ಗಂಭೀರತೆ ಗೊತ್ತಾಗುತ್ತೆ. ಆ ಮರಣದ ಅಂತ್ಯಕ್ರಿಯೆ ಮಾಡಲಿಕ್ಕೂ ಇಲ್ಲಿ ಬೇಡ ಅಂತ ಹೇಳುವ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಂದರೆ ನಮಗೆ ಅರ್ಥ ಆಗ್ತದೆ ಕೋವಿಡ್ ಅಥವಾ ಕೊರೋನಾ ವೈರಸ್ ಏನಿದೆ, ಈ ವೈರಾಣುವಿನಿಂದ ಸತ್ತರೆ ಆ ಜನರಿಗೆ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳೋದು ನಮಗೆ ಇದರಿಂದ ಅರ್ಥ ಆಗ್ತದೆ. ಹಾಗಾಗಿ ನಾನು ಬೇಡಿಕೊಳ್ತೇನೆ, ಪ್ರತಿಯೊಬ್ಬರೂ ಸರ್ಕಾರ ಹೇಳಿದಂಥ ನಿಯಮ, ಆರೋಗ್ಯ ಇಲಾಖೆ ಹೇಳಿದಂಥ ನಿಯಮ ಅನ್ನು ಪಾಲನೆ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಮನೆಯೊಳಗೇ ಇದ್ದು, ಯಾವಾಗ ತುರ್ತು ಅಗತ್ಯ ಇದ್ದರೆ ಮಾತ್ರ ಮನೆಯಿಂದ ಹೊರಗೆ ಬರುವಂಥ ಮೂಲಕ ತಾವು ಸರ್ಕಾರದ ಕಾನೂನನ್ನು ಕಾಪಾಡಬೇಕು, ಆರೋಗ್ಯ ಇಲಾಖೆ ಕಾನೂನನ್ನು ಕಾಪಾಡಬೇಕು. ಎಲ್ಲ ಮಾಧ್ಯಮಗಳು ಇವತ್ತು ಮನೆಯಲ್ಲಿ ಕೂತು ಟಿ ವಿ ಹಾಕಿದರೆ ಪ್ರತಿಯೊಂದು ಮಾಧ್ಯಮದಲ್ಲಿ ಕೂಡ ಸಾಕಷ್ಟು ಇವತ್ತು ನಮಗೆ ಬೇಕಾದಂಥ ಮಾಹಿತಿಗಳನ್ನು ಮಾಧ್ಯಮಗಳ ಮೂಲಕ ಕೊಡ್ತಾ ಇದ್ದೀರಿ. ಅದಕ್ಕಾಗಿ ನಾನು ಮಾಧ್ಯಮಗಳಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ.